ಮಹಾಜನ ಸಭಾ ಬೆಂಗ್ರೆ ವತಿಯಿಂದ ಬೆಂಗ್ರೆಯ ಪ್ರದೇಶದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ ಕೆಲವು ದಿನಗಳಿಂದ ಸ್ವಚ್ಛ ಬೆಂಗ್ರೆ ಪರಿಕಲ್ಪನೆಯಲ್ಲಿ ಸಮಗ್ರ ಬೆಂಗ್ರೆಯ ಪ್ರದೇಶವನ್ನು ಸ್ವಚ್ಛ ಹಾಗೂ ನೈರ್ಮಲ್ಯದ ಹೊಣೆ ಹೊತ್ತು ಊರ ಹಾಗೂ ಪರಪುರ ವಿವಿಧ ಸಂಘ ಸಂಸ್ಥೆಗಳು ಸ್ವಚ್ಛತೆಯನ್ನ ಮಾಡಿದ್ದಲ್ಲದೆ ಮಹಾಜನ ಸಭಾ ಬೆಂಗ್ರೆ ವತಿಯಿಂದ ಜೆಸಿಬಿಯ ಮುಖಾಂತರ ಸ್ವಚ್ಛ ಮಾಡಲಾಗಿದೆ. ಈ ಬಗ್ಗೆ ಬೆಂಗ್ರೆ ಮಹಾಜನ ಸಭಾದ ಅಧ್ಯಕ್ಷರಾದ ಚೇತನ್ ಬೆಂಗ್ರೆ ಅವರು ಮಾತನಾಡಿ, ಬೆಂಗ್ರೆ ಪರಿಸರವನ್ನು ಸಂಪೂರ್ಣ ಸ್ವಚ್ಛ ಮಾಡುವ ಕೆಲಸದಲ್ಲಿ ತೊಡಗಿದ್ದೇವೆ. ಕೆಲವೊಂದು ಜನರು ಸಾರ್ವಜನಿಕ ಪ್ರದೇಶದಲ್ಲಿ ಕಸ ಕಡ್ಡಿ ಹಾಗೂ ತ್ಯಾಜ್ಯಗಳನ್ನು ಹಾಕಿರುವುದು ಕಂಡು ಬಂದಿರುತ್ತದೆ. ಮುಂದಿನ ದಿನಗಳಲ್ಲಿ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಹಾಕುವುದು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಕಸ ಹಾಕುವುದು ಕಂಡು ಬಂದಲ್ಲಿ ಅಂತವರ ಮೇಲೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಲವಾರು ರೀತಿ ಒಂದು ಉಸಿರು ಬಿಡುವಂಥ ಒಂದು ಪರಿಸ್ಥಿತಿ ಆಗಿದೆ. ಯಾಕಂತಂದ್ರೆ 8 ದಿವಸದಿಂದ ಸತತವಾಗಿ ಕೆಲಸಗಳನ್ನು ಮಾಡಿ ಹಲವಾರು ಟನ್ಗಟ್ಟಲೆ ಬಂದ ಜ್ಞಾನಗಳನ್ನೆಲ್ಲ ತೆಗೆದು ಪ್ಲಾಸ್ಟಿಕ್ ಆಗಿ ಇನ್ನೊಂದಾಗಿ ಎಲ್ಲ ಕಡೆ ನಾವು ಬೋರ್ಡ್ಗಳನ್ನ ಹಾಕೊಂಡು ಇವತ್ತಿನ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಇದರಿಂದ ನಾನು ಬೆಂಗ್ರೆ ಮಾಜಿ ಅಧ್ಯಕ್ಷರಾಗಿ ಮತ್ತು ವಿನಂತಿ ಮಾಡೋದು ಎಲ್ಲರಿಗೂ ನೇತ್ರಾವತಿ ನದಿ ಆಗಲಿ ಪಾಲ್ಗುಣಿ ನದಿ ಆಗಲಿ ಎಲ್ಲಿಯನ್ನು ಕಸ ಹಾಕದೆ ನಮಗೆ ಆಗುವಂಥ ತೊಂದರೆಗಳನ್ನು ನೀವು ಅದನ್ನು ಅರ್ಥ ಮಾಡಿಕೊಂಡು ನಮಗೆ ಎಲ್ಲ ರೀತಿಯ ಸಹಕಾರ ಕೊಡಬೇಕಾಗಿ ನಾವು ನಿಮ್ಮಲ್ಲಿ ವಿನಂತಿ ಮಾಡ್ತೀವಿ. ಹಾಗೂ ನಾವು ಮಹಾನಗರ ಪಾಲಿಕೆಗೆ ತುಂಬ ಹೃದಯದಿಂದ ನಾವು ಅವ್ರು ಕೊಟ್ಟಂಥ ಕಾರ್ಯಕ್ರಮಕ್ಕೆ ನಾವು ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಕೊಡೋಕ್ಕೂ ಈ ಟೈಮಲ್ಲಿ ಇಚ್ಛಿಸ್ತೇವೆ. ಹಾಗೂ ಬೆಂಗಳೂರು ನಾಗರಿಕರಲ್ಲಿ ವಿನಂತಿ, ಏನೇ ಕಷ್ಟ ಇದ್ರೂ ಬಂದ ಗಾಡಿಗಳಿಗೆ ಹಾಕಿ ಇವತ್ತು ಬೋರ್ಡ್ ಹಾಕಿದ್ದೀವಿ. ಬೋರ್ಡಲ್ಲಿ ಮಾಹಿತಿಗಾಗಿ ಎಲ್ಲ ಕೊಟ್ಟಿದ್ದೀವಿ. ಆ ಬೋರ್ಡಲ್ಲಿ ಕಾರ್ಯದರ್ಶಿ ನಂಬರ್ ಕೂಡ ಇದೆ. ಹಾಗಾಗಿ ನಿಮಗೆ ಸಹಕಾರ ಕೊಡೋಕ್ಕೆ ಮಾನ್ಯ ಸಭೆ ಯಾವತ್ತೂ ರೆಡಿ ಇರ್ತದೆ. ಶರಸಾಲ್ಯಾನ್ ವಿಪೋ ನ್ಯೂಸ್ ಮಂಗಳೂರು.